ಮಹಾಶಿವರಾತ್ರಿ ಅಂಗವಾಗಿ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆ, ಭಜನೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದಲ್ಲಿ ಶತರುದ್ರಾಭಿಷೇಕ, ಬಿಲ್ವಾರ್ಚನೆ ಜೊತೆಗೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸುತ್ತೋಲೆಯಂತೆ ರುದ್ರಹೋಮ, ಶ್ರೀ ದೇವಳದ ಮುಂಭಾಗದ ಹಿಮಗಿರಿ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಜಾತ್ರಾ ಗದ್ದಿ, ಧ್ಯಾನರೂಢ ಶಿವನ ಮೂರ್ತಿ ಬಳಿ ಭಜನಾ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಬೆಳಗಿನಿಂದ ರಾತ್ರಿಯಿಡೀ ದೇವಳದ ವಟಾರದಲ್ಲಿ ಜಮಾಯಿಸಿ ಶ್ರೀದೇವರ ಧ್ಯಾನದಲ್ಲಿ ಮಗ್ನರಾದರು. ಶ್ರೀ ದೇವಳದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ರಾತ್ರಿ ಸಂಪ್ರದಾಯ ಬಲಿ ಉತ್ಸವದಲ್ಲಿ ಕಂಡನಾಯಕನ ಗಟ್ಟಿಯಲ್ಲಿ ದೇವರು ಪೂಜೆ ಸ್ವೀಕರಿಸುವ ಸಂದರ್ಭ ಶ್ರೀದೇವರಿಗೆ ಅಷ್ಟವಧಾನ ಸೇವೆ ನಡೆಯಿತು. ಬಳಿಕ ಚಂದ್ರಮಂಡಲ ರಥೋತ್ಸವ, ಕೆರೆ ಆಯನ ನಡೆಯಿತು. ಪ್ರಾತಃಕಾಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗತಿಯಲ್ಲಿರುವ ಧ್ಯಾನರೂಢ ಶಿವನ ಮೂರ್ತಿಯ ಬಳಿ ಏಕಾಭಜನೆ ಕಾರ್ಯಕ್ರಮಕ್ಕೆ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿ ಅವರು ಚಾಲನೆಯನ್ನ ನೀಡಿದರು. ಇದಾದ ಬಳಿಕ ದೇವಳದ ಒಳಾಂಗಣದಲ್ಲಿ ಏಕ ಬಿಲ್ವಂ ಶಿವಾರ್ಪಣಂ ಸೇವೆ ಆರಂಭಗೊಂಡಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶ್ರೀದೇವರ ಬೆಳ್ಳಿಯ ಪ್ರಭಾವಳಿಯ ಮುಂದೆ ಬಿಲ್ವ ಸಮರ್ಪಣೆಯನ್ನ ಮಾಡಿದ್ರು.